ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಂಗಳೂರಿನ ಮಹಿಳಾ ಮಣಿಯರು ಇಂದು ಅತ್ಯದ್ಭುತವಾದ ಸಾಧನೆ ಮಾಡಿ ಕೀರ್ತಿ ಶಿಖರಕ್ಕೇರಿದ್ದಾರೆ. ಬಾಲಿವುಡ್ನ ನಂಬರ್ 1 ಸ್ಟಾರ್ ಐಶ್ವರ್ಯ ರೈ ಕೂಡ ಮಂಗಳೂರಿನವರು ಎನ್ನುವುದು ಹೆಮ್ಮೆಯ ವಿಚಾರ. ಮಂಗಳೂರಿನಲ್ಲಿ ಇದೀಗ ಮಹಿಳಾ ಸಾಧಕಿಯೊಬ್ಬರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚಿದ್ದಾರೆ. ಯಾರವರು ಅಂತೀರಾ? ಬನ್ನಿ ವರದಿ ನೋಡಿ. ಹೌದು, ಹೀಗೆ ಸಾಲು ಸಾಲು ಪ್ರಶಸ್ತಿ ಸ್ಮರಣಿಕೆಗಳನ್ನ ನೋಡಿದಾಗ ಇವರು ಯಾರೋ ಮಹಾನ್ ಸಾಧಕರೇ ಇರಬೇಕು ಎಂದು ನಿಮಗನ್ನಿಸೋದು ಸಹಜ. ಹೌದು, ಇವರು ಅಪರೂಪದ ಸಾಧಕರು. ಈಕೆ ಮಂಗಳೂರಿನ ಪ್ರತಿಭಾ ಪೂಜಾರಿ. ಸದ್ಯ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಉನ್ನತ ಶಿಖರಕ್ಕೇರಿದ್ದಾರೆ. ಮಿಸೆಸ್ ಇಂಡಿಯಾದವರಿಗೂ ಹೋಗಿ ಫಿನಾಸ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅಪಾರವಾದ ಸಾಧನೆಯನ್ನ ಸಾಂಸ್ಕೃತಿಕ, ಸಮಾಜ, ಸೇವಾ ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಸಸ್ ಇಂಡಿಯಾದವರೆಗೆ ಹೋಗಿ ಮಿಸಸ್ ಇಂಡಿಯಾದಲ್ಲಿ ಫಿನಾಸ್ ಅವಾರ್ಡನ್ನು ನಾನು ಪಡೆದುಕೊಂಡಿದ್ದೇನೆ. ಅದಲ್ಲದೆ ಇದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಹಾಗೆ ನಾನು ತುಂಬ ಸಾಧನೆಯನ್ನು ಮಾಡಿ ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ. ಸಮಾಜ ಸೇವೆಯು ಹೇಳುವುದಾದರೆ ನಾನು ಒಂದು ಬ್ಲಡ್ ಡೊನೇಷನ್ ಆಗಲಿ, ಹೇರ್ ಡೊನೇಷನ್ ಡ್ರೈವ್ ಕ್ಯಾಂಪ್ ಆಗಲಿ ಅಂತ ಏನಾದರೂ ಒಂದು ಸಣ್ಣ ಸಣ್ಣ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಆಗ್ತಾ ಇದೆ. ನಾನು ಒಂದು ಯುವವಾಹಿನಿ ಎಂಬ ಒಂದು ಸಂಸ್ಥೆಗೆ ಸೇರಿದ್ದೆ. ಆವಾಗ ನೃತ್ಯ ಆಗಲಿ, ಏನಾದರೂ ಒಂದು ಸ್ಕಿಟ್ ಆಗಲಿ, ಯಾವುದೆಲ್ಲ ಇದ್ದರೂ ಪ್ರೈಸ್ ಸಿಗ್ತಾ ಇತ್ತು, ಎಲ್ಲರಿಂದ ಪ್ರಶಂಸೆ ನಾನು ಪಡಿತಾ ಇದ್ದೆ. ಆವಾಗ ಇವನೊಂದು ಸೌಂದರ್ಯ ಸ್ಪರ್ಧೆ ಮಾಡಿದರು ಯುವವಾಹಿನಿಯಲ್ಲಿ. ಅದರಲ್ಲಿಯೂ ನನಗೆ ಸಣ್ಣ ಮಕ್ಕಳೊಟ್ಟಿಗೆ ನನಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಹಾಗೆಲ್ಲ ನಾನು ಸಾಧನೆ ಎಲ್ಲ ಮಾಡ್ತಾ ಇರುವಾಗ ನನ್ನ ಫ್ರೆಂಡ್ ಮಿಸ್ಸಸ್ ಮ್ಯಾಂಗ್ಳೂರಿದ್ದು ಡೈರೆಕ್ಟರ್ ಆಗಿದ್ಲು. ಅವಳು ನನಗೆ ಯಾವಾಗ ಹೇಳ್ತಿದ್ರು, ಇಷ್ಟು ನೀನು ಟ್ಯಾಲೆಂಟ್ ಉಂಟು, ಇಷ್ಟು ನಿನಗೆ ಎಲ್ಲ ಇದೆ, ಯಾಕೆ ನೀನು ಒಂದು ಮಿಸ್ಸಸ್ ಇಂಡಿಯಾ ಮ್ಯಾಂಗ್ಳೂರಿಗೆ ನೀನೊಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಹಾಗೆ ನಾನೊಂದು ನೋಡುವ ಅಂತ ಫಸ್ಟ್ ಬೇಡ ಹೇಳ್ತಾ ಇದ್ದೆ. ಆದರೆ ಫಸ್ಟ್ ಸಿಟಿ ಲೆವೆಲ್ ಆಯಿತು. ಸಿಟಿ ಲೆವೆಲಲ್ಲಿ ನಾನು ವಿನ್ ಆದೆ, ಮಿಸ್ಸಸ್ ಮ್ಯಾಂಗ್ಳೂರ್ ಆದೆ. ಮ್ಯಾಂಗ್ಳೂರ್ ಆದಮೇಲೆ ಬೇಕಾ ಬೇಡ ಅಂತ ಎಣಿಸ್ತಾ ಇದ್ದೆ ಇನ್ನು ಕರ್ನಾಟಕಕ್ಕೆ ಹೋಗೋದು. ಆದರೆ ಎಲ್ಲರೂ ಹೇಳಿದರು, ನೀನು ಮ್ಯಾಂಗ್ಳೂರಿಗೆ ಬಂದಿಯಲ್ಲ, ಹೋಗು, ಟ್ರೈ ಮಾಡು ಅಂತ. ಒಂದು ಇಂಟ್ರೆಸ್ಟ್ ಆಯಿತು. ಹಾಗೆ ಕರ್ನಾಟಕಕ್ಕೆ ಹೋದೆ. ಅಲ್ಲಿ ನನಗೆ ಮಿಸ್ಸಸ್ ದಕ್ಷಿಣ ಕನ್ನಡ ಸಿಕ್ಕಿತು, ಬ್ಯೂಟಿಫುಲ್ ಐಸ್ ಸಿಕ್ಕಿತು, ಮತ್ತು ಮಿಸ್ಸಸ್ ಕರ್ನಾಟಕದಲ್ಲಿ ರನ್ನರ್ ಅಪ್ ಸಿಕ್ಕಿತು. ಆದರೆ ಅಲ್ಲಿಂದ ಮತ್ತೆ ಪುನಃ ಆಯಿತು, ಯಾಕೆ ಇಂಡಿಯಾ ಒಂದು ಬಿಡೋದು ಯಾಕೆ ಅಂತ ಆ ಜರ್ನಿಯನ್ನು ಸಹ ಮಾಡಿದೆ. ತುಂಬ ನನಗೆ ಹೆಮ್ಮೆ ಆಗ್ತಾಯಿದೆ. ಯಾಕೆ ಹೇಳಿದರೆ ಮಿಸ್ಸಸ್ ಇಂಡಿಯಾದವರೆಗೆ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಒಂದು ನಾನು ಪರ್ಫಾರ್ಮೆನ್ಸ್ ಮಾಡಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ. ಅಲ್ಲಿ ನನಗೆ ಮಿಸ್ಸಸ್ ಇಂಡಿಯಾ ಫಿನಾಸ್ ಅವಾರ್ಡ್ ಸಿಕ್ಕಿತು. ಮತ್ತು ಇಂಟರ್ನ್ಯಾಷನಲ್ ಹೋಗ್ಬೋದಿತ್ತು, ಆದರೆ ಹೋಗಲಿಲ್ಲ. ತುಂಬ ಖರ್ಚುಂಟು, ತುಂಬ ಟೆನ್ಷನ್ ಉಂಟು, ತುಂಬ ಎಲ್ಲ. ಅದಕ್ಕಾಗಿ ನಾನು ಮತ್ತೆ ಬೇಡ ಅಂತ ಕೂತೆ. ಇನ್ನು ಇವರ ಸಾಧನೆಗೆ ಬೇರೆ ಪ್ರೇರಣೆ ಇಲ್ಲ, ಇವರಿಗೆ ಇವರೇ ಪ್ರೇರಣೆ. ಎಲ್ಲರೂ ಕೂಡ ತುಂಬಾ ಬೆಂಬಲವನ್ನ ನೀಡಿದ್ದಾರೆ ಎಂದು ನಗುಮೊಗದಿಂದ ನುಡಿಯುತ್ತಾರೆ. ಬ್ಯೂಟಿಷಿಯನ್ ಕ್ಷೇತ್ರದಲ್ಲಿ ಹಾರ್ಡ್ ವರ್ಕ್ ಮಾಡಿರುವ ಇವರು ಯಾವುದೇ ಕ್ಷೇತ್ರದಲ್ಲಿ ನೀವು ಬೆಳೆಯಬೇಕಾದರೆ ನಿಮ್ಮ ಸ್ವಂತ ದುಡಿಮೆಯಿಂದ ಗಳಿಸಿ ಎಂದು ಕಿವಿ ಮಾತನ್ನ ಹೇಳುತ್ತಾರೆ. ನೃತ್ಯ, ಹಾಡು, ನಟನೆ ಎಲ್ಲದರಲ್ಲೂ ಇವರದ್ದು ಸಾಧನೆ ಅಪಾರವಿದೆ. ಪ್ರೇರಣೆ ಅಂತ ಹೇಳಲಿಕ್ಕೆ ನನ್ನನ್ನು ನಾನೇ ಅಂತ ಹೇಳ್ಬೋದು. ಈಗ ನನ್ನ ಮಕ್ಕಳಿದೆಲ್ಲ ಸಪೋರ್ಟ್ ಎಲ್ಲ ಇದ್ದರೂ, ಆದರೆ ನಾನು ಪರ್ಸನಲ್ ಆಗಿ ನನ್ನದೇ ಇದರಲ್ಲಿ ನಾನು ಮಾಡ್ತಾ ಹೋದದ್ದು. ಫ್ರೆಂಡ್ಸಿದ್ದು ತುಂಬ ಸಪೋರ್ಟ್ ಇತ್ತು, ರಿಲೇಷನ್ಸ್ ಸಹ ತುಂಬ ಇತ್ತು. ಇವನ್ ನನ್ನ ಅಣ್ಣ ಆಗಲಿ, ನನ್ನ ಮಮ್ಮಿ ತಂಗಿಯವರಾಗಲಿ, ತಮ್ಮನವರಾಗಲಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹೋಗು, ಮುಂದೆ ಬಾ ಅಂತ. ನಾನು ಉದ್ಯೋಗ ಹೇಳಿದರೆ ನಾನು ಬ್ಯೂಟಿಷಿಯನ್ ಆಗಿದ್ದೇನೆ. ನಿಜವಾಗಿ ನಾನು ಹೇಳ್ತೇನೆ, ನಾನು ಇಷ್ಟು ಒಂದು ಮುಂದೆ ಬರಲಿಕ್ಕೆ ನನ್ನ ಈ ವರ್ಕೇ ಕಾರಣ ಅಂತ ಹೇಳ್ಬೋದು. ನನ್ನ ಹಾರ್ಡ್ ವರ್ಕ್. ನಾನು ನನ್ನ ಯಂಗ್ ಏಜಲ್ಲಿ ತುಂಬ ನಾನು ಹಾರ್ಡ್ ವರ್ಕ್ ಮಾಡಿ ತುಂಬ ನಾನು ಅರ್ನ್ ಮಾಡಿದೆ. ಆದ್ದರಿಂದ ನನಗೆ ಈಗ ನಾನು ಒಂದು ಲೇಡೀಸ್ಗೆ ಹೇಳೋದು, ಯಾವ ಒಂದು ಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ನಮಗೆ ಫೈನಾನ್ಸಿದು ಅಗತ್ಯ ಇರ್ತದೆ. ಅದಕ್ಕಾಗಿ ನಾವು ಹಾರ್ಡ್ ವರ್ಕ್ ದುಡಿದ್ರೆ ಸ್ವಂತ ನಾವು ದುಡಿಮೆಯಿಂದ ಏನನ್ನಾದರೂ ಸಾಧಿಸ್ಬೋದು ಹೇಳಲಿಕ್ಕೆ ನಾನು ಎಕ್ಸಾಂಪಲ್. ಪ್ಲಸ್ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ಟು ನಾನು ಈ ಇದಕ್ಕೆ ಬರಬೇಕಾದ್ರೆ ನನ್ನ ಬ್ಯೂಟಿಷನ್ ನನ್ನ ವೃತ್ತಿ
ಖುಷಿಗೆ ಕಾರಣ ಅಂತ ಹೇಳ್ಬೋದು. ನಾನು ಇದರಲ್ಲಿ ತುಂಬ ಖುಷಿ ಇದ್ದೇನೆ. ಯಾಕೆ ಹೇಳಿದರೆ ಕೆಲವರು ಹೇಳ್ತಾರೆ, ಅಯ್ಯೋ ನೀನು ಯಂಗ್ ಏಜಲ್ಲಿ ಹೋಗಬೇಕಿತ್ತು, ಯಾವುದೋ ಒಂದು ನೀನು ಸಾಧನೆ ಮಾಡ್ತಿದ್ದಿ ಅಂತ. ಇಲ್ಲ, ನನಗೆ ತುಂಬ ಖುಷಿ. ಯಾಕೆ ಹೇಳಿದರೆ ನಾನು ನನ್ನ ಏಜ್ ಅಡ್ಡಿ ಬರೋದಿಲ್ಲ ಖಂಡಿತವಾಗಿ. ಯಾಕೆ ಹೇಳಿದೆ, ಅದೇ ನನ್ನ ಯಂಗ್ ಏಜಲ್ಲಿ ನಾನು ಹಾರ್ಡ್ ವರ್ಕಾಗಿ ದುಡಿದು ನನ್ನ ಮಕ್ಕಳನ್ನು ಒಂದು ದಡ ಸೇರಿಸಿದ್ದೇನೆ. ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ಎಲ್ಲರಿಗೂ ನಾನು ಹೇಳೋದು, ಫಸ್ಟ್ ಫ್ಯಾಮಿಲಿ, ಮಕ್ಕಳು, ಮತ್ತು ನಮ್ಮದೆಲ್ಲ ಹಾಗೆ ನಾನು ಯೂತಿಗೆ ಅದೇ ಹೇಳೋದು, ಹಾರ್ಡ್ ವರ್ಕ್ ಮಾಡಿ ಖಂಡಿತ ನೀವು ಒಂದು ದಿವಸ ಸಕ್ಸಸ್ ಆಗ್ತೀರಿ. ಅದರೊಟ್ಟಿಗೆ ಜೊತೆಗೆ ಗಮ್ಮತ್ತು ಮಾಡಿ, ಎಲ್ಲ ಅಚೀವ್ಮೆಂಟ್ ಮಾಡಿ. ಆದರೆ ಫಸ್ಟ್ ನೀವು ದುಡಿಯಿರಿ. ಯಾವುದೇ ಆಗಲಿ, ಯಾವ ಪ್ರೊಫೆಷನ್ನೇ ಆಗಲಿ, ಸಣ್ಣದೇ ಆಗಲಿ, ಕೂಲಿಯವನಾಗಲಿ, ಡಾಕ್ಟರ್ ಆಗಲಿ, ನೀವು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ದೇವರು ಅಲ್ಲಿ ಕೈ ಬಿಡೋದಿಲ್ಲ ಅಂತ ಎಕ್ಸಾಂಪಲ್ ನಾನು. ಇಬ್ಬರು ಮಕ್ಕಳನ್ನ ಹೊಂದಿರುವ ಇವರು ಇದೀಗ ವೃತ್ತಿ ಜೀವನದಲ್ಲಿ ಸಂತೃಪ್ತಿಯಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರ ಅಪಾರವಾದ ಸಾಧನೆಯನ್ನ ಗಮನಿಸಿ ಸಾಂಸ್ಕೃತಿಕ ಕ್ಷೇತ್ರದ ಅಪಾರವಾದ ಕೆಲಸವನ್ನ ನೋಡಿ ವುಮೆನ್ಸ್ ವ್ಯಾರಿಯರ್ ಅವಾರ್ಡ್ ಅನ್ನ ಕೂಡ ನೀಡಲಾಗಿದೆ. ಬೆಂಗಳೂರಿನ ಇಂಡಿಯನ್ ಅಂಪೈರ್ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ನೀಡಿದ್ದಾರೆ. ಯೌವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ ಎನ್ನುವ ಸಲಹೆಯನ್ನ ಇವರು ನೀಡುತ್ತಾರೆ. ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿದರೆ ದೇವರು ಕೈಬಿಡಲ್ಲ ಎನ್ನುವ ಸದಾಶಯವನ್ನ ಇಟ್ಟುಕೊಂಡು ಸಾಧನೆಯನ್ನ ಮಾಡಿರುವ ಪ್ರತಿಭಾ ಅವರ ಇನ್ನಷ್ಟು ಪ್ರತಿಭೆ ಹೊರಹೊಮ್ಮಲಿ ಎನ್ನುವುದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕೂಡ್ಲ ನ್ಯೂಸ್ 24/7.